ಮಂಗಳೂರಿನ ಪಾದ್ವಾ ಶಿಕ್ಷಣ ಸಂಸ್ಥೆಗಳ ಪೈಕಿ ಒಂದಾಗಿರುವ ಪಾದ್ವಾ ಹೈಸ್ಕೂಲ್ನಲ್ಲಿ 75ನೇ ವಾರ್ಷಿಕ ಮಹೋತ್ಸವದ ಅಂಗವಾಗಿ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ಶಾಲಾ ವಿದ್ಯಾರ್ಥಿಗಳಿಂದ ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆದವು. ಮಂಗಳೂರಿನ ಪಾದುವಾ ಶಿಕ್ಷಣ ಸಂಸ್ಥೆಗಳ ಪೈಕಿ ಒಂದಾಗಿರುವ ಪಾದುವಾ ಹೈಸ್ಕೂಲ್ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿದೆ. ಈ ಹಿನ್ನೆಲೆಯಲ್ಲಿ ಶಾಲಾ ಸಭಾಂಗಣದಲ್ಲಿ ಸಂಸ್ಥಾಪನಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಇನ್ನು ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿಗಳಿಗಾಗಿ ನಾನಾ ಸ್ಪರ್ಧೆಯನ್ನು ಆಯೋಜಿಸಿದ್ದು, ಇದರಲ್ಲಿ ವಿಜೇತರಿಗೆ ಗಣ್ಯರು ಬಹುಮಾನವನ್ನು ನೀಡಿ ಗೌರವಿಸಿದರು. ಇನ್ನು ಸಭಾ ಕಾರ್ಯಕ್ರಮದಲ್ಲಿ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಬಿಷಪ್ ಅತಿ ವಂದನೀಯ ಅಲೋಷಿಯಸ್ ಪೌಲ್ ಡಿಸೋಜ್ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದರು. ಇನ್ನು ಪಾದುವಾ ಶಿಕ್ಷಣ ಸಂಸ್ಥೆ ವತಿಯಿಂದ ಬಿಷಪ್ ಅವರನ್ನ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಮಾನವೀಯತೆ, ಸಹೋದರತೆಯನ್ನ ಮೈಗೂಡಿಸಿಕೊಳ್ಳಬೇಕು. ಕ್ರೈಸ್ತ ಸಂಸ್ಥೆಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುತ್ತಾ ಬಂದಿದೆ. ಪ್ರತಿಯೊಬ್ಬರಿಗೆ ಶಿಕ್ಷಣ ದೊರಕಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಕೆಲಸವನ್ನ ಮಾಡ್ತಾ ಇದೆ ಅಂತ ಹೇಳಿದರು. ಶಾಲೆಗಳಿಗೆ ಹೆತ್ತವರು ಅವರ ಮಕ್ಕಳನ್ನು ಕಳಿಸುವುದು ಇದಕ್ಕಾಗಿಯೇ. ಮಕ್ಕಳು ಶಿಸ್ತನ್ನು ಕಲಿಯುತ್ತಾರೆ, ಶ್ರದ್ಧೆಯಿಂದ ನಡೆಯಲು ಅವರಿಗೆ ಪ್ರೋತ್ಸಾಹ ಸಿಗ್ತದೆ. ಮಾತ್ರವಲ್ಲದೆ ಅವರಿಗೆ ಮಾನವೀಯತೆ, ದೇವರಲ್ಲಿ ಭಕ್ತಿ, ವಿಶ್ವಾಸ, ಸಹೋದರತ್ವ ಮನೋಭಾವ, ಎಲ್ಲರೂ ಸಮಾನತೆಯಿಂದ ಜೀವಿಸುವಂಥ ಆ ಒಂದು ಮನೋಭಾವ ಮಕ್ಕಳಲ್ಲಿ ರೂಪಿಸುವಂತೆ ಅಂಥ ಶಿಕ್ಷಣ ನಮ್ಮ ವಿದ್ಯಾಸಂಸ್ಥೆಗಳಲ್ಲಿ ಸಿಗುವುದರಿಂದ ಹೆತ್ತವರು ನಮ್ಮ ವಿದ್ಯಾಸಂಸ್ಥೆಗಳನ್ನು ಆರಿಸುತ್ತಾರೆ. ತದಬಳಿಕ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಸ್ಆರ್ ಲೋಕೇಶ್ ಅವರು, ಪಾದುವಾ ಶಿಕ್ಷಣ ಸಂಸ್ಥೆ 75 ವರ್ಷ ಪೂರೈಸ್ತಾ ಇರುವುದು ಸಂತಸ ತಂದಿದೆ. ಪ್ರತಿಯೊಬ್ಬರೂ ಸಮಾಜದಲ್ಲಿ ಉತ್ತಮ ವ್ಯಕ್ತಿಗಳಾಗಿ ರೂಪುಗೊಳ್ಳಬೇಕು ಅಂತ ಶುಭ ಹಾರೈಸಿದರು. ಶಿಕ್ಷಣ ಅನ್ನೋದು ಒಂದು ದೊಡ್ಡ ತಪಸ್ಸಿದ್ದಂಗೆ. ಕಷ್ಟಪಟ್ಟಾಗ, ಶ್ರಮಪಟ್ಟಾಗ ನಾವು ನಮ್ಮ ಗುರಿಯನ್ನು ರೀಚ್ ಆಗಲಿಕ್ಕೆ ಸಾಧ್ಯ. ಸುಮಾರು 25 ವರ್ಷಗಳ ಹಿಂದೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಗುರಿ ಇತ್ತು. ಗುರಿ ಹಿಂದೆ ಗುರು ಇದ್ದ, ಸೊ ಅವನು ಗುರಿನ ರೀಚ್ ಮಾಡ್ತಾ ಇದ್ದ. ಬಟ್ ಇವತ್ತು ಟುಡೇ ನಾವು ಕ್ಲಾಸ್ ರೂಮಲ್ಲಿ ಹೋಗ್ಬಿಟ್ಟು ನಮ್ಮ ಮಕ್ಕಳ ಫ್ಯೂಚರಲ್ಲಿ ನೀವೇನಾಗ್ತೀರಾ ಅಂತ ಕೇಳಿದರೆ ಯೋಚನೆ ಮಾಡುವಂಥ ಸನ್ನಿವೇಶದಲ್ಲಿ ನಮ್ಮ ಮಕ್ಕಳು ನಾವು ಇದ್ದೀವಿ. ಸೊ ಇದಕ್ಕೋಸ್ಕರ ಹೇಳೋದಿಷ್ಟೇ, ಮಕ್ಕಳ ಕನಸುಗಳನ್ನ ಕಾಣಬೇಕು, ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಿ. ಆ ಕನಸುಗಳು ಸಾಕಾರ ಆಗಲಿಕ್ಕೆ ನಿಮ್ಮ ಪ್ರಯತ್ನ ಹಾಕಬೇಕು. ಇಲ್ಲಿ ಕುಳಿತಿರೋ ಎಷ್ಟೋ ಮಕ್ಕಳು ಡಾಕ್ಟರ್ ಆಗೋರಿದ್ದೀರಾ, ಇಂಜಿನಿಯರ್ ಆಗೋರಿದ್ದೀರಾ, IAS ಅಧಿಕಾರಿಗಳಾಗೋರಿದ್ದೀರಾ, IPS ಅಧಿಕಾರಿಗಳಾಗೋರಿದ್ದೀರಾ. ಅದೆಲ್ಲ ನೀವು ರೀಚ್ ಆಗಬೇಕು, ಗುರಿನ ತಲುಪಬೇಕು ಅಂದರೆ ಮೇನ್ ಇಂಪಾರ್ಟೆಂಟ್ ನಿಮ್ಮಲ್ಲಿ ಆತ್ಮವಿಶ್ವಾಸ ಅನ್ನೋದು ಬೇಕು. ಆತ್ಮವಿಶ್ವಾಸ ಇದ್ದಾಗ ನೀವು ಬದುಕಿನಲ್ಲಿ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಪಾದುವಾ ಶಿಕ್ಷಣ ಸಂಸ್ಥೆಯ ಸಂಚಾಲಕರಾದ ರೆವರೆಂಡ್ ಫಾದರ್ ವಿನ್ಸೆಂಟ್ ಮೊಂಥೆರೋ ವಹಿಸಿದ್ರು. ಈ ವೇಳೆ ಮಾತನಾಡಿದವರು, ಪ್ರತಿಯೊಬ್ಬರಿಗೆ ಶಿಕ್ಷಣ ಸಿಗಬೇಕು ಎಂಬ ಉದ್ದೇಶದಿಂದ ಶಿಕ್ಷಣ ಸಂಸ್ಥೆಯನ್ನ ಆರಂಭಿಸಲಾಗಿದೆ. ಆ ಮೂಲಕ ಜೀವನದಲ್ಲಿ ಸಾಧನೆ ಮಾಡಬೇಕು. ಈ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಹೆಚ್ಚಿನ ಒತ್ತು ನೀಡ್ತಾ ಇದೆ ಅಂತ ಹೇಳಿದರು. ನಾವು ವಿದ್ಯಾರ್ಜನೆ ಅಥವಾ ವಿದ್ಯಾಭ್ಯಾಸ ಪಡೆಯುವುದಲ್ಲ, ನಾವು ಅರ್ಹತೆಯನ್ನು ಸಾಧಿಸುವುದು. ಪಾಠ ಪರೀಕ್ಷೆ ನಮ್ಮನ್ನು ಒಳ್ಳೆಯ ಮನುಷ್ಯರನ್ನಾಗಿ ಮಾಡಬೇಕೆಂದಿಲ್ಲ. ಬರೀ ಪಾಸಾದ ಸರ್ಟಿಫಿಕೇಟ್ ಅಥವಾ ರ್ಯಾಂಕ್ ನಮ್ಮನ್ನು ಸಜ್ಜನರಾಗಿ ಮಾಡುವುದಿಲ್ಲ. ಒಳ್ಳೆಯ ವಿದ್ಯಾಭ್ಯಾಸ ಎಂದರೆ ಪಾಠ, ಮೌಲ್ಯಗಳು, ನಮ್ಮಲ್ಲಿರುವ ಭಾವನೆಗಳು, ಸಮಾಜದ ಅರಿವು ಮತ್ತು ನಮ್ಮ ಜವಾಬ್ದಾರಿಯನ್ನು ಕಲಿಸುತ್ತದೆ. ನಾವು ಅದನ್ನು ಸಾಧಿಸಬೇಕು ಇಂಥ ವಿದ್ಯಾಸಂಸ್ಥೆಗಳಲ್ಲಿ. ಸಭಾ ಕಾರ್ಯಕ್ರಮದಲ್ಲಿ ಪಾದುವಾ ಹೈಸ್ಕೂಲ್ನ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ಡೆನಿಸ್ ಲೋಬೋ, ಪಾದುವಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಗ್ಲಾಡಿಸ್ ಅಲೋಷಿಯಸ್, ಪಾದುವಾ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ರೆವರೆಂಡ್ ಫಾದರ್ ಅಲ್ವಿನ್ ಸೆರಾವೋ, ಪಾದುವಾ ಹೈಸ್ಕೂಲ್ನ ಪ್ರಾಂಶುಪಾಲರಾದ ಫ್ರಾನ್ಸಿಸ್ ಡಿ ಖುನ್ನಾ, ಪಾದುವಾ ಪ್ರಾಥಮಿಕ ಹಿರಿಯ ಸ್ಕೂಲ್ನ ಪ್ರಾಂಶುಪಾಲರಾದ ಸೆಲಿನ್ ಪಿಂಟೋ ಸೇರಿದಂತೆ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಇನ್ನು ಶಾಲಾ ವಿದ್ಯಾರ್ಥಿಗಳಿಂದ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮವು ಎಲ್ಲರ ಮನೋರಂಜಿಸಿತು. तुझको नमन है ओ माँ, तुझको नमन है ओ माँ,
ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.